ಎಲ್ಲರಿಗೂ ನಮಸ್ಕಾರ. ಓಂ ಸಾಯಿ ಕ್ರಿಯೇಷನ್ ಪ್ರಸ್ತುತಪಡಿಸ್ತಾ ಇರುವಂತಹ ಭಕ್ತಿ ಸಂಜೀವಿನಿ ಆಧ್ಯಾತ್ಮಿಕ ವಾಹಿನಿಗೆ ತಮಗೆಲ್ಲರಿಗೂ ಸ್ವಾಗತ. ಮಂಗಳೂರಲ್ಲಿ ದಸರಾ ಅಂತ ಹೇಳಿದ್ರೆ ಅದು ವರ್ಷದಲ್ಲಿ ಬರುವಂತಹ ಅತಿ ದೊಡ್ಡ ಸಂಭ್ರಮ. ಅದರಲ್ಲೂ ಕೂಡ ಮಂಗಳೂರಿಗೆ ನಿಜವಾದ ಅಸ್ತಿತ್ವ ತಂದುಕೊಟ್ಟದ್ದು, ಆ ಹೆಸರು ತಂದುಕೊಟ್ಟದ್ದು ಈ ಮಂಗಳದೇವಿ. ಹಾಗಾಗಿ ಮಂಗಳದೇವಿ ದೇವಸ್ಥಾನ ಕೂಡ ಈ ಸಂದರ್ಭದಲ್ಲಿ ಬಹಳ ವಿಶೇಷವಾಗಿ ಎಲ್ಲರ ಕಣ್ಮನ ಸೆಳೆಯುವಂಥದ್ದು. ಇದೆಲ್ಲರೂ ಕೂಡ ಒಪ್ಲೇಬೇಕಾದಂತಹ ಸತ್ಯ. ಈ ಬಾರಿ ಮಂಗಳದೇವಿಯಲ್ಲಿ ನವರಾತ್ರಿ ಉತ್ಸವ ಹೇಗೆಲ್ಲ ಜರುಗಿತು, ದಸರಾದ 10 ದಿನಗಳ ಸಂಭ್ರಮ ಇಲ್ಲೆಲ್ಲ ಹೇಗಿತ್ತು, ಅಥವಾ ಭಕ್ತಾದಿಗಳು ಯಾವುದನ್ನು ಕಂಡು ಖುಷಿ ಪಟ್ರು, ಇದೆಲ್ಲವನ್ನ ತಿಳ್ಕೊಳ್ಳಿಕ್ಕೆ ಒಂದು ಬ್ಯೂಟಿಫುಲ್ ಆಗಿರುವಂತಹ ವಿಜುವಲ್ಸ್ ನಿಮ್ಗೋಸ್ಕರ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ.
ಮಾಡು ಆರತಿ ಮಾಡು, ಹಾಗೆ ಮಾಡು ಹಾಗೆ ಮಾಡು. ವಿಶೇಷವಾಗಿ ಮಂಗಳ ದೇವಿಯಲ್ಲಿ ನಡೆಯುವಂತಹ ಈ ಒಂದು ಮಂಗಳಕರ ಕಾರ್ಯವನ್ನು ಬಹಳ ಹತ್ತಿರದಿಂದ ನೋಡುವಂತಹ 3 ಜನ ವ್ಯಕ್ತಿಗಳು ನಮ್ಮ ಜೊತೆ ಇದ್ದಾರೆ. ಮೊದಲನೇದಾಗಿ ಚಂದ್ರಶೇಖರ್ ಐತಾಳ್ ಅವರು ನಮ್ಮ ಜೊತೆ ಇದ್ದಾರೆ, ಹಾಗೆ ಹರೀಶ್ ಐತಾಳ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ, ಅರುಣ್ ಐತಾಳ್ ಸರ್ ಕೂಡ ನಮ್ಮ ಜೊತೆ ಇದ್ದಾರೆ. 3 ಜನಕ್ಕೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಒಂದು ದೇವಸ್ಥಾನದಲ್ಲಿ ನವರಾತ್ರಿ ಬಹಳ ವಿಶೇಷವಾಗಿ ನಡೀತದೆ, ಹಾಗೆ ದೇವಿಯ ಆರಾಧನೆ ಪ್ರತಿದಿನ ಕೂಡ ಇಲ್ಲಿ ವಿಶೇಷವೇ ಸರಿ, ಆದ್ರೂ ಕೂಡ ನವರಾತ್ರಿ ಸಂದರ್ಭದಲ್ಲಿ ನಡೆಯುವಂತಹ ಪೂಜೆ ಪುನಸ್ಕಾರ ಇದ್ರ ಬಗ್ಗೆ ಒಂದೆರಡು ಮಾಹಿತಿ ನಮ್ಗೆ ತಿಳಿಸ್ಕೊಡೋದಾದ್ರೆ. ಮಹಾತಾಯಿಯ ಸನ್ನಿಧಾನದಲ್ಲಿ ಶರದ್ ಋತುವಿನ ಕಾಲದಲ್ಲಿ 9 ದಿವಸ ನವರಾತ್ರಿ, 10ನೇ ದಿವಸ ವಿಜಯದಶಮಿ, ಈ ಒಂದು ಕಾರ್ಯಕ್ರಮಗಳು ಅನೂಚಾನವಾಗಿ ನಮ್ಮ ಹಿರಿಯರಿಂದ ನಡೆದುಕೊಂಡು ಬರ್ತಾ ಇದೆ. ಪಾಡ್ಯ ದಿವಸ ಬೆಳಿಗ್ಗೆ ನಮ್ಮ ಕ್ಷೇತ್ರದ ತಂತ್ರಿಗಳಾದಂತಹ ಉಚ್ಚಿಲತ್ತಾಯ ಶ್ರೀ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ಪ್ರಾರ್ಥನೆ ಮಾಡಿ, ತದನಂತರ ಇಲ್ಲಿ ಒಂದು ಮಾತಿದೆ, ಕೊಪ್ಪರಿಗೆಯನ್ನು ಇಡುವುದು ಅಂತ. ಅಂತಹ ಕೊಪ್ಪರಿಗೆಯನ್ನು ಇಟ್ಟು ದೇವರಲ್ಲಿ, ಮಹಾಗಣಪತಿ ದೇವರಲ್ಲಿ ವಿಘ್ನ ನಿವಾರಣಕಾದಂತಹ ಮಹಾಗಣಪತಿಯಲ್ಲಿ ಪ್ರಾರ್ಥನೆ ಮಾಡಿ, ತದನಂತರ ಮಹಾತಾಯಿಯಲ್ಲಿ ಪ್ರಾರ್ಥನೆ ಮಾಡಿ ಈ ಎಲ್ಲ ಕರ್ಮಾಂಗಗಳನ್ನು ಚಂದವಾಗಿ ಅಥವಾ ಯಾವುದೇ ವಿಘ್ನಗಳಿಲ್ಲದೆ ಪರಿಹಾರ ಆಗಬೇಕು ಅಂತೇಳಿ ಪ್ರಥಮವಾಗಿ ಪ್ರಾರ್ಥನೆಯನ್ನು ಮಾಡ್ತೇವೆ. ಕ್ಷೇತ್ರದ ಆಡಳಿತ ಮಂಡಳಿ, ಅದೇ ರೀತಿಯಾಗಿ ಭಕ್ತ ಸಮುದಾಯ, ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪರಿಚಾರಕರಿದ್ದು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ, ಶುರುವಿನ ದಿವಸ ಪಾಡ್ಯದಿಂದ ನವಮಿವರೆಗೆ ದೇವರನ್ನು ದುರ್ಗಾ, ಆರ್ಯ, ಭಗವತಿ, ಕೌಮಾರಿ, ಅಂಬಿಕೆ, ಅದೇ ರೀತಿಯಾಗಿ ಮಹಿಷಮರ್ದಿನಿ, ಚಂಡಿಕೆ, ಸರಸ್ವತಿ, ವಾಗೀಶ್ವರಿ ಹೇಳುವಂತಹ ಸ್ವರೂಪವನ್ನು ಇಟ್ಟುಕೊಂಡು ದೇವರಿಗೆ ಪ್ರಾತಃ ಕಾಲದಲ್ಲಿ 6 ಗಂಟೆಗೆ ಪೂಜೆ, ತದನಂತರ ಕಲಶಾಭಿಷೇಕಗಳು, ತದನಂತರ ನಿತ್ಯದಲ್ಲಿ ಆಗುವಂತಹ ಆ ಪೂಜೆಯನ್ನು ಪಂಚಾಮೃತಾಭಿಷೇಕ, ರುದ್ರಾಭಿಷೇಕ ಆಗಿ ದೇವರಿಗೆ ನವರಾತ್ರಿಯಲ್ಲಿ ಮಾಡುವಂತಹ ವಿಶೇಷವಾದಂತಹ ಅಲಂಕಾರವನ್ನು ಮಾಡಿ, ಮಧ್ಯಾಹ್ನ 1 ಗಂಟೆಗೆ ದೇವರಲ್ಲಿ ಕಲ್ಪೋಕ್ತ ಪೂಜೆಯನ್ನು ಮಾಡಿ ಮಹಾಪೂಜೆಯನ್ನು ಮಾಡುದು. ತದನಂತರ ಬಂದಂತಹ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ, ಅದೇ ರೀತಿಯಾಗಿ ರಾತ್ರಿಯವರೆಗೆ ಅಂತ ಹೇಳಿದರೆ 4 ಗಂಟೆಯಿಂದ ರಾತ್ರಿ 8 ಗಂಟೆ 8:30ವರೆಗೆ ಭಕ್ತಾದಿಗಳು ಬರ್ತಾರೆ. ಅವರಿಗೆಲ್ಲ ಬೇಕಾದಂತಹ ವ್ಯವಸ್ಥೆ ಅಂತ ಹೇಳಿದರೆ ದೇವರಿಗೆ ಕುಂಕುಮಾರ್ಚನೆ, ಹೂವಿನ ಪೂಜೆ ಆದಿಗಳನ್ನೆಲ್ಲ ಮಾಡಿ, ತದನಂತರ ಇಲ್ಲಿ ಒಂದು ನಮ್ಮ ಮಂಗಳದೇವಿಯಲ್ಲಿ ಒಂದು ಪಾಲಕಿ ಸೇವೆ ಹೇಳುವಂತಹ ಒಂದು ಸೇವೆ ಇದೆ. ಆ ಪಾಲಕಿ ಸೇವೆಯನ್ನು ಮಾಡಿ ದೇವರು ತದನಂತರ ಪುನಃ ಗರ್ಭಗುಡಿಯೊಳಗೆ ಸೇರಿದ ಮೇಲೆ ನವರಾತ್ರಿಯ ವಿಶೇಷ ಪೂಜೆಯನ್ನು ಈ 9 ದಿವಸದಲ್ಲಿ ಮಾಡ್ತಾ ಬರ್ತೇವೆ. ಕೆಲವು ಭಕ್ತಾದಿಗಳಿಂದ ಚಂಡಿಕಾ ಹೋಮವನ್ನು ಹರಕೆಯ ರೂಪದಲ್ಲಿ ಇಲ್ಲಿ ಮಾಡ್ತಾ ಬಂದಿದ್ದೇವೆ. ನವಮಿ ದಿವಸ ಮಹಾತಾಯಿಯ ಕ್ಷೇತ್ರದ ವತಿಯಿಂದ, ಭಂಡಾರದ ವತಿಯಿಂದವೇ ಚಂಡಿಕಾಯಾಗ ಆಗ್ತದೆ. ಅದೇ ರೀತಿಯಾಗಿ ರಾತ್ರಿ ಹೊತ್ತಿನಲ್ಲಿ ದೊಡ್ಡ ರಂಗಪೂಜೆ ಅಂತ ನಮ್ಮ ದೇವರ ನಡೆಯಿಂದ ಹಿಡಿದು ಇಲ್ಲಿ ಮಹಾಬಲಿಕಲ್ ಹೇಳುವಂತಹದ್ದು ಸ್ಥಳ ಇದೆ, ಅಲ್ಲಿವರೆಗೆ 108 ಅಗಲನ್ನು ಹಾಕಿ ವಿಶೇಷವಾದಂತಹ ಪೂಜೆಯನ್ನು ಮಾಡಿ, ತದನಂತರ ರಾತ್ರಿ ಉತ್ಸವಾದಿಗಳಾಗಿ ದೇವರಿಗೆ ಬಂಡಿ ಸೇವೆ, ಅದೇ ರೀತಿಯಾಗಿ ವಸಂತ ಕಟ್ಟೆ ಪೂಜೆ ಆಗಿ ದೇವರ ಗರ್ಭಗೃಹನ ಸೇರಿದ್ರೆ ನವರಾತ್ರಿಯ ಈ 9 ದಿವಸದ ಕಾರ್ಯಕ್ರಮಗಳು ಮುಗಿತದೆ. ವಿಜಯದಶಮಿ ದಿವಸ ಆ ಮಹಾತಾಯಿಯನ್ನು ನಮ್ಮಲ್ಲಿ ಕೊರಳು ಹಾಕುವುದು ಅಂತ ಹೇಳಿದ್ರೆ, ನಮ್ಮ ಹೊಸ ಅನ್ನವನ್ನು ನಾವು ಆ ದಿವಸ ಪ್ರಾರಂಭ ಮಾಡುದು. ಬೆಳಿಗ್ಗಿನ ದಿವಸದಲ್ಲಿ 9 ಗಂಟೆಗೆ ಕೊರಳನ್ನು ಒಳಗೆ ಹಾಕಿ ಎಲ್ಲ ಭಕ್ತಾದಿಗಳಿಗೆ ಬೇಕಾದಂತಹ ಪ್ರಸಾದವನ್ನು ಕೊಟ್ಟು ದೇವರಿಗೆ 12 ಗಂಟೆಗೆ ಮಹಾಪೂಜೆಯಾಗಿ ಮಹಾರಥೋತ್ಸವ ಆಗ್ತದೆ. ತದನಂತರ ಭಕ್ತಾದಿಗಳೇ ನವಾನ್ನ ಪ್ರಸಾದ, ರಾತ್ರಿಯಲ್ಲಿ 7:07ವರೆಗೆ ಮಹಾತಾಯ ರಥೋತ್ಸವ, ಮಹಾನವಮಿ ಕಟ್ಟೆ ಹೇಳುವಂತಹ ಸ್ಥಳ ಇದೆ ಇಲ್ಲಿ. ಅಲ್ಲಿಯವರೆಗೆ ಹೋಗಿ ಪುನಃ ಕ್ಷೇತ್ರಕ್ಕೆ ಬರುವಾಗ ಶಮೀಕಟ್ಟೆ ಹೇಳುವಂತಹ ಒಂದು ಪ್ರದೇಶ ಉಂಟು ನಮ್ಮ ದೇವಸ್ಥಾನದ್ದೇ. ಅಲ್ಲಿ ದೇವರಲ್ಲಿ ಇಳಿಲಿಕ್ಕಿಲ್ಲ, ನಾವು ಅಲ್ಲಿ ಹೋಗಿ ದೇವರಲ್ಲಿ ಶಮೀಕಟ್ಟೆಯಲ್ಲಿ ದೇವರನ್ನು ಪೂಜೆ ಮಾಡಿ ಆ ಶಮಿ ಪ್ರಸಾದವನ್ನು ಎಲ್ಲ ಭಕ್ತಾದಿಗಳಿಗೆ ಕೊಟ್ಟು ಪುನಃ ಕ್ಷೇತ್ರಕ್ಕೆ ಹಿಂದಿರುಗಿದ ನಂತರ ಮಹಾತಾಯಿಯ ಕೆಲವೆಲ್ಲ ಇಲ್ಲಿ ಪಾಲಕಿ ಸುತ್ತು, ಆಮೇಲೆ ಚಂಡೆ ಸುತ್ತಲ್ಲ ಆಗ್ಲಿಕ್ಕಿದೆ. ಅದಾಗಿ ದೇವರ ಗರ್ಭಗೃಹನ ಸೇರಿದ ನಂತರ ರಾತ್ರಿಯ ಮಹಾಪೂಜೆಯನ್ನು ಮಾಡ್ತೇವೆ. ಇದು ಈ ನವರಾತ್ರಿಯಲ್ಲಿ ಆಗುವಂತಹ ಕೆಲಸ. ತದನಂತರ ಮರುದಿವಸ ಏಕಾದಶಿ ದಿವಸ ದೇವರಿಗೆ ಔಭೃತ ಸ್ನಾನ, ನೇತ್ರಾವತಿ ಮತ್ತೆ ಕುಮಾರಧಾರ ನದಿ ಸೇರುವಂತಹ ಜಾಗ ಇದೆ ಇಲ್ಲಿ.
ಅಲ್ಲಿಗೆ ದೇವರು ಹೋಗಿ ಅವಭೃತ ಸ್ನಾನ ಮಾಡಿ ಬಂದು ಕ್ಷೇತ್ರಕ್ಕೆ ಬಂದು ಸೇರಿದ ನಂತರ ಈ ನವರಾತ್ರಿಯ ಉತ್ಸವಾದಿಗಳೆಲ್ಲ ಪರಿಸಮಾಪ್ತಿ ಆಗ್ತದೆ. ಮರುದಿವಸ ದೇವರಿಗೆ ಮಹಾ ಸಂಪ್ರೋಕ್ಷಣೆ ಮಂತ್ರಾಕ್ಷದ ಕಾರ್ಯಕ್ರಮಗಳು ನಡೀತದೆ. ಇದೇ ರೀತಿಯಾಗಿ ಮಹಾತಾಯಿಯ ಈ ಇಷ್ಟು ದಿನದ ಕಾರ್ಯಕ್ರಮಗಳು ಈ ವರ್ಷ ಚಂದವಾಗಿ ನಡೆದಿದೆ. ಎಲ್ಲ ಭಕ್ತಾದಿಗಳು ಬಂದು ಅವರವರ ಇಷ್ಟಾರ್ಥಗಳನ್ನು, ಅವರವರ ಮನಸ್ಸಿನಲ್ಲಿದ್ದಂತಹ ಕಷ್ಟಾದಿಗಳನ್ನು ಹೇಳಿ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಅವರವರಿಗೆ ಬೇಕಾದಂತಹ ಇಷ್ಟಾರ್ಥವು ನೆರವೇರಿಸಲಿ ಎಂದೇ ಹೇಳುವಂತಹ ಮಾತನ್ನು ಆ ಮಹಾತಾಯಿ ಅನುಗ್ರಹ ಮಾಡಲಿ ಅಂತೇಳಿ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಧನ್ಯವಾದ. ದೇವಸ್ಥಾನದಲ್ಲಿ ದೇವಿಯ ಆರಾಧನೆ ಎಷ್ಟು ವಿಶೇಷವೋ ಹಾಗೆ ರಥೋತ್ಸವ ಇರ್ಬೋದು, ಮೆರವಣಿಗೆ ಇರ್ಬೋದು, ರಾತ್ರಿಯ ಸಂದರ್ಭದಲ್ಲಿ ಸಂಪೂರ್ಣ ಜಾತ್ರೆಯ ವಾತಾವರಣ ಮಂಗಳ ದೇವಿಯ ದೇವಸ್ಥಾನದ ಆವರಣದ ಎದುರು ಕಡೆ ಇರುತ್ತೆ. ಅದು ಕೂಡ ವಿಶೇಷ ಅಂತ ಹೇಳ್ಬೋದು. ಭಕ್ತಾದಿಗಳು ಅದನ್ನೂ ನೋಡ್ಲಿಕ್ಕೆ ಬಂದು ಸೇರುವಂತದ್ದು ಕೂಡ ವಿಶೇಷ. ಹಾಗಾಗಿ ಮಂಗಳದೇವಿ ದೇವಸ್ಥಾನದ ಬಳಿ ಭಕ್ತರ ಸಮೂಹ ಈ 10 ದಿನಗಳಲ್ಲಿ ಜಾಸ್ತಿ ಇತ್ತು ಅನ್ನೋದನ್ನು ಕೂಡ ನಾವು ಒಪ್ಪಲೇಬೇಕು.
ಶಾಶ್ವತವಾಗಿ ಜ್ಞಾನ ಸಿಗುವ ಉಪಾಯ ಹೇಳಿಕೊಡಲೇ? ಶಿವ ಪಂಚಾಕ್ಷರಿ ಮಂತ್ರವನ್ನು ನೀನು ಹೇಳಬೇಕು. ಹೇಳು. ಓಂ ನಮಃ ಶಿವಾಯ. ಓಂ ಕಷಾಯ. ಹಾಗಲ್ಲ, ಭಕ್ತಿಯಿಂದ ಹೇಳು. ಓಂ ನಮಃ ಶಿವಾಯ.
ಶಿವಾಯ ಶಿವಾಯ ಓಂ ನಮಃ 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 ಶಿವಾಯ ಈ ವಿಶ್ವರೂಪಕದ ನಿರ್ಮಾಣ ನಿರ್ವಹಣೆ ದಯಾ ಸತ್ಯಶ್ರೀ ಹಲ್ಲಣ್ಣ. ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್. ಹನುಮಂತ ದೇವ ದ್ರೋಣಗಿರಿ ಅಂದಾಯಿತು. ಬಾಯಾರಿಕೆಯಾಗುತ್ತಿದೆಯಲ್ಲ. ಅಲ್ಲೊಂದು ಕೊಳ ಕಾಣಿಸ್ತಾ ಇದೆ. ನನ್ನ ಬಾಯಾರಿಕೆ ನೀಗಿಸಲು ಅಡ್ಡಿಪಡಿಸಬೇಡ. ಯಾರು ನೀನು? ನಾನು ಧ್ಯಾನ ಮಾಲಿನಿ. ಧ್ಯಾನ ಮಾಲಿನಿ. முத்தின் தூண்டா தேவத்தினும் கண்டித புடையது அதுக்கு போடாது என்ன பஞ்சிന് பத்தது ಗರ್ಭೊಡಿತಿನ ಪಿಂಡನು ತೆಪ್ಪುವೆ ಬೊಕ್ಕ ಆ ಪಿಂಡನು ತೆತ್ತಿದ ರೂಪಡು ಭೂಮಿ ಸಂಗಮದಲ್ಲಿ ತೀರ್ಥಸ್ನಾನಗೈಯಲು ಹೊರಟವ ನಾನು. ಆದರೆ ನಾನು ನೋಡುತ್ತಿರುವುದಾದರೆ ಏನನ್ನು? ಆ ಮಹಾನದಿಗಳು ತಮ್ಮ ಕುಟೀರವನ್ನು ಸ್ವಚ್ಛ ಮಾಡುವುದೇ? ಏನಿದು ಜೀವನವನ್ನು ಮುಕ್ತಿಯತ್ತ ಸಾಗಿಸಲು ನೆರವಾಗುತ್ತದೆ. ಪುಂಡಲೇಖ ಅನವರತ ದೇವರನ್ನೇ ಭಜಿಸುತ್ತಾ ದೀನರ ಸೇವೆಯಲ್ಲಿ ನೀನು ಈ ಭಕ್ತರಿಗಾಗಿ ಕಾದು ನಿಂತೆಯ ಭಗವಂತ. ಭಕ್ತ, ಈ ಮೊಲಗಳು ಮಾತಾಪಿತರಿಗೆ ಇಲ್ಲದ ದೇವರಿಲ್ಲ. ಯಾವ ಮಕ್ಕಳು ತಂದ
ಮಥನ ಕ್ಷೀರಾಬ್ಧಿ ಮಂಥನ. ದೇವಾಸುರರು ಮುಂದಾಗುತ್ತಾರೆ.
ದಸರವನ್ನ ಕಣ್ತುಂಬಿಸ್ಲಿಕ್ಕೆ 1 ವರ್ಷ ನಾವು ಕಾಯಲೇಬೇಕು. ಅಲ್ಲಿವರೆಗೂ ಈ ವಿಜುವಲ್ಸ್ ಆದ್ರೆ ನಮ್ಮ ಮನಸ್ಸಿಗೆ ಸಮಾಧಾನ ಖುಷಿಯನ್ನ ಕೊಡ್ಲಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲರೂ ಕೂಡ ವಿಡಿಯೋನ ಶೇರ್ ಮಾಡಿ. ಹಾಗೆ ಚಾನೆಲ್ ಅನ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ಕಾರ್ಯಕ್ರಮ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಷ್ಟು ಹೊತ್ತು ಕಾರ್ಯಕ್ರಮ ನೋಡಿದಂತ ಎಲ್ರಿಗೂ ಧನ್ಯವಾದಗಳು. ಸಲ್ಮೇಲು.